ಗ್ಯಾಲಕ್ಸಿ ಗೇಮಿಂಗ್ ಇಂಡಿಯಾ ಲಿಮಿಟೆಡ್ ಅಡಿಯಲ್ಲಿ ನಿರ್ಮಾಣಗೊಂಡ ಸಿನಿ ಗ್ಯಾಲಕ್ಸಿ ಎಂಬ ನೂತನ 3 ಪರದೆಯ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರವು ಸುರತ್ಕಲ್ನಲ್ಲಿ ಮಾರ್ಚ್ 25ರಿಂದ ಪ್ರಾರಂಭಗೊಳ್ಳಲಿದೆ ಎಂದು ಚಿತ್ರಮಂದಿರದ ಶಶಿಧರ್ ಹೇಳಿದರು. ಸಿನಿ ಗ್ಯಾಲಕ್ಸಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಟ್ಟು 3 ಹವಾನಿಯಂತ್ರಿತ ಥಿಯೇಟರ್ಗಳಿವೆ. ಸುರತ್ಕಲ್ ಪರಿಸರದಿಂದ ಪಡುಬಿದ್ರಿವರೆಗಿನ ಪ್ರೇಕ್ಷಕರಿಗೆ ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾ ವೀಕ್ಷಣೆ ಕನಸು ಈ ಮೂಲಕ ನನಸಾಗಲಿದೆ. ವಿದೇಶಿ ತಂತ್ರಜ್ಞಾನ, ಗುಣಮಟ್ಟದಲ್ಲಿ ರಾಜಿಯಿಲ್ಲದೆ ಅತ್ಯುತ್ತಮ ದರ್ಜೆಯ ಪ್ರೊಜೆಕ್ಷನ್, ಸೌಂಡ್, ರಾಕರ್, ಗೋಲ್ಡ್ ಸೋಫಾ ವ್ಯವಸ್ಥೆ ಅಲ್ಲದೆ ಕುಟುಂಬ ಸಮೇತ ವೀಕ್ಷಣೆಗೆ ಪ್ರೈವೇಟ್ ಕ್ಲಬ್ ಕ್ಲಾಸ್ ಆಸನಗಳು, ಲೈವ್ ಕಿಚನ್ ಸೌಲಭ್ಯ ಮೊದಲಾದವು ಇಲ್ಲಿನ ವಿಶೇಷತೆಯಾಗಿದೆ ಎಂದು ಹೇಳಿದರು. ಯುಎಫ್ಒ ತಂತ್ರಜ್ಞಾನದಿಂದ ಸಿನಿಮಾ ಮಂದಿರ ತಯಾರಿಸಲಾಗಿದ್ದು, ಕಡಿಮೆ ಬಜೆಟ್ನಲ್ಲಿ ಸಿನಿಮಾ ವೀಕ್ಷಣೆ ಸಾಧ್ಯವಾಗಲಿದೆ. ಹಲವಾರು ಆಫರ್, ಸಿನಿಮಾ ಟಿಕೆಟ್, ಫುಡ್ ಕೋರ್ಟ್ ವ್ಯವಸ್ಥೆಯೂ ಇದೆ. ತುಳು ಸಿನಿಮಾಗಳಿಗೂ ಆದ್ಯತೆಯನ್ನ ನೀಡಲಾಗುವುದು. ಒಟ್ಟು ಆಸನಗಳ ಸಂಖ್ಯೆ 418ರಷ್ಟಿದೆ. ದಿನಕ್ಕೆ ಒಟ್ಟು 15 ಪ್ರದರ್ಶನಗಳಿರುತ್ತವೆ. ಆನ್ಲೈನ್ ಬುಕಿಂಗ್ ವ್ಯವಸ್ಥೆಯೂ ಇದೆ. ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಹಲವಾರು ಆಧುನಿಕ ಸೌಲಭ್ಯಗಳು ಇರಲಿವೆ ಎಂದು ಮಾಹಿತಿಯನ್ನ ನೀಡಿದ್ರು. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಸಿನಿಮಾ ತಾರೆಯರು, ಶಾಸಕ ಡಾಕ್ಟರ್ ವೈ ಭರಶೆಟ್ಟಿ, ನಾಡೋಜ ಡಾಕ್ಟರ್ ಜಿ ಶಂಕರ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ರು. ಅವಕಾಶ ದಿಗಿನೆಗಳಿಗೆ ಥಿಯೇಟರ್ ಆವಡ್ ಬಂದ್ಬಿಟ್ಟು ಬೇತಕನ ಮುಖಾಂತರ ಗೊತ್ತಾಯ್ತಿಗೆ ಈಗ ಮುಂಕೊಂದು ಥಿಯೇಟರ್ ಓಪನ್ ಮಾಡ್ಕೊಡಂದು ಇಂಟ್ರೆಸ್ಟ್ ಪಡೆದು ಆಗಲಿತ್ತೆ. ಲಾಸ್ಟ್ ಜನವರಿ ಕೆಲಸ ಕೂಡ ಸ್ಟಾರ್ಟ್ ಆದ ಒಂದು ಫಿನಿಶಿಂಗ್ ಸ್ಟೇಜಿಗೆ ಬಂದು ಒಟ್ಟಿಗೆ ಒಂದು ಮೂಜಿ ಸ್ಕ್ರೀನ್ ಉಂಟು. ಮೂಜಿ ಸ್ಕ್ರೀನ್ ಒಟ್ಟಿಗೆ 417 ಸೀಟದ ವ್ಯವಸ್ಥೆ ಉಂಟು. ಪೂರ ಏರ್ ಕಂಡೀಷನ್ ಅದು ಪೂರ ಇತ್ತದ ಈ ಸ್ಟೈಲ್ ಮಾಡರ್ನ್ ಸ್ಟೈಲ್ ಪೂರ ಸೆಟಪ್ ಆಗ್ತದೆ. ಎಂಕ್ಲು ಫುಲ್ ಸಪೋರ್ಟ್ ಮಾಡ್ಬೋದು ತುಳಸಿನ ನಮ್ಮ ಮೊನ್ನೆ ಒಂದು ಬ್ರ್ಯಾಂಡ್ ಎಂಕ್ಲು ಊರ್ದೇನೆ ಬ್ರ್ಯಾಂಡ್ ಎಂಕ್ಲು ಲೋಕಲ್ ಆದ ಹೊಸದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ ಸಿನಿ ಗ್ಯಾಲಕ್ಸಿ ಅಂತ ಅಂಚ ಸುರುಕು ನಮ್ಮ ಊರದಾಗಲಿಗೆ ಜಾಸ್ತಿ ಸಪೋರ್ಟ್ ಕೊರೋಡು. ನಮ್ಮ ಪಾರ್ಕಿಂಗ್ ರಡ್ ಬೇಸ್ಮೆಂಟ್ ಉಂಟು ಸರ್, ರಡ್ ಬೇಸ್ಮೆಂಟ್ ಉಂಟು. ಪಕ್ಕ ನೆಟ್ಟೆ ಆಮೆಟ್ ಲೆವೆಲ್ ಮಲ್ದೇರು ಬಿಲ್ಡರ್ ಇತ್ತೆ ಇಜ್ಜಿ ಚಾರ್ಜಬಲ್ ಇಜ್ಜಿ ಫ್ರೀ ಆದಂಡಿತ್ತು ಪಾರ್ಕಿಂಗ್. ಇಜ್ಜಿ ಒಂಜೆಟ್ಟು ಸ್ಕ್ರೀನ್ 129 ಉಂಟು, ಸ್ಕ್ರೀನ್ 2 124, ಸ್ಕ್ರೀನ್ 3 165, ಒಟ್ಟಿಗೆ 4 ಅಂದ್ ಪನ್ನಗಿತ್ತೆ ಪೂರ ಎಲ್ಲ ಕುಡ್ಲನೆ ಡಿಪೆಂಡ್ ಆದಿಲ್ಲ ಇರುತ್ತೆ. ಮುಲ್ಪದಾಗ ಪೂರ ಮುಲ್ಕಿ ಅಪ್ ಟು ಮುಲ್ಕಿ ಒಟ್ಟು ಪೂರ ಕುಡ್ಲಾಗಿ ಹೋಗಿ ಅನ್ನೊಂದು ಅಲ್ಪ ಫೋನಾಗ ಹಾಕ್ಲಿಕ್ಕೆ ಹೆಚ್ಚಿನಾಗಲೇ ಟ್ರಾಫಿಕ್ ಸಮಸ್ಯೆ ಅವು ಸಮಸ್ಯೆ ಪೂರ ಹೆಚ್ಚಾದಾಗಲೇ ಫೇಸ್ ಮಾಡ್ತಂದಿಲ್ಲ ಅಂಡ್ ಆಗಲಿ ನಾನು ಮುಟ್ಟಡ ಆಕನ ಊರು ಡೇಂಜ್ ಇತ್ತು ಅಡ್ಡೆ ಅಂದ ಅಂಚ ಎಂಗ್ಲಿ ಪೂರ ಆಲ್ರೆಡಿ ಪೂರ ಕಾತೊಂದಿಲ್ಲ ಇದು ಪೂರ ನಮ್ಮ ನೈಟ್ ಶೋಗ್ ಪೂರ ಅಂತೆ ಈ ಎನ್ಐಟಿಗೆ ಜೋಕ್ಲು ಪೂರ ರಾತ್ರಿಗೆ ಅಡಿ ಪೋರ ಆಪ್ಜಾಗ್ಲಿ ಅಂಚಾದಾಗಲಿ ಮುಟ್ಟಿತ್ತಿನ ಬಂದು. ಈ ಸಂದರ್ಭ ಸಂಸ್ಥೆಯ ಸುದರ್ಶನ್ ಕೋಟೆ, ಧೀರಜ್, ನಿರ್ದೇಶಕಿ ಪ್ರಜ್ವಲ್ ಶಶಿಧರ್, ರೇಣುಕಾ, ವಿದ್ಯಾ, ದೀಪಾ ಗಂಗಾಧರ್ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.